ಪುತ್ತೂರಿನ ನೆಹರು ನಗರದಲ್ಲಿರುವ ಕಾಡು ರಂಗಮಂದಿರದಲ್ಲಿ ನವೆಂಬರ್ 13 ಮತ್ತು 14ರಂದು 2 ದಿನಗಳ ಕಾಲ ನಾಟಕೋತ್ಸವ ಹಾಗೂ ನವೆಂಬರ್ 14ರಂದು ಡಾ ಶ್ರೀಧರ್ ಎಚ್.ಜಿ. ಅವರ ಪ್ರಸ್ಥಾನ ಕಾದಂಬರಿಯ ಲೋಕಾರ್ಪಣಾ ಕಾರ್ಯಕ್ರಮವು ನಡೆಯಲಿದೆ ಎಂದು ಕಾಡು ಬಳಗದ ರಾಘವೇಂದ್ರ ಎಚ್.ಎಂ. ಅವರು ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾಟಕೋತ್ಸವದಲ್ಲಿ ಬಳ್ಳಾರಿಯ ಸಿಗಿಗೇರಿ ದಾತ್ರಿ ರಂಗಯಾತ್ರೆ ತಂಡವು ಅರ್ಪಿಸುವ 2 ನಾಟಕಗಳು ಪ್ರದರ್ಶನವಾಗಲಿದೆ. ನವೆಂಬರ್ 13ರಂದು ಸಂಜೆ 7 ಗಂಟೆಗೆ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಮತ್ತು ನವೆಂಬರ್ 14ರಂದು ಸಂಜೆ 7 ಗಂಟೆಗೆ ಬಾಹುಬಲಿ ವಿಜಯಂ ನಾಟಕಗಳು ಪ್ರದರ್ಶನವಾಗಲಿದೆ. ಅದೇ ದಿನ ಸಂಜೆ 5:30ಕ್ಕೆ ಡಾ ಶ್ರೀಧರ್ ಎಚ್.ಜಿ. ಅವರು ಬರೆದಿರುವ ಪ್ರಸ್ಥಾನ ಕಾದಂಬರಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು. ಇನ್ನು ಕೋವಿಡ್ ನಿಯಮಾವಳಿಯಂತೆ ಕಾರ್ಯಕ್ರಮ ನಡೆಯಲಿದ್ದು, ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ ಎಂದು ಹೇಳಿದರು. ಮತ್ತೊಂದು ಬಾಹುಬಲಿ ವಿಜಯ ಅಂತ ನಾಟಕಕ್ಕೆ ಮೊದಲು ಅವರಿಂದ ಕುರುಕ್ಷೇತ್ರ ನಾವು ನೀವೆಲ್ಲ ನೋಡಿರ್ಬೋದು ಕಾಡಲ್ಲಿ. ಅದರ ನಾಟಕಗಳನ್ನು ನಾವು ಶನಿವಾರ ಭಾನುವಾರ ಕಾಡಲ್ಲಿ ಗಂಟೆಯಿಂದ ಆಡಲಿಕ್ಕಿದ್ದೇವೆ, ಆಡ್ತಾ ಇದ್ದಾರೆ ಅವರು. ಇದನ್ನು ನಾವು ಕಾಡು ಬಳಗದವರು ಪ್ರಾಯೋಜಿಸ್ತಾ ಇದ್ದೇವೆ. ನನಗೆ ಯಾಕೆ ಮುಖ್ಯ ಅಂತ ಹೇಳಿದರೆ, ನಾನು ಹೇಳಿದಾಗೆ ಇಡೀ ಒಂದು ಕಲೆಯ ದುರ್ದಿನಗಳಲ್ಲಿ ಇದೊಂದು ಪುಸ್ತಕದಲ್ಲಿ ವಾಪಸ್ ಶುರು ಮಾಡ್ಕೊಳ್ಬೇಕು ನಾವು ಹೇಳೋ ದೃಷ್ಟಿಯಿಂದ ಇಟ್ಟಿದ್ದು. ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ವಿಶ್ವ ಕಾಲದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಮತ್ತೊಂದು ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಹಕಾರ ಕೊಟ್ಟಿದೆ. ಹಾಗೆ ನೀವೆಲ್ಲರೂ ಕೂಡ ಅವರು ಬರಬೇಕು, ಒಂದು ವಿಷಯ. ಇದ್ರ ಜೊತೆಗೆ ನಾವು ಒಂದು ಸಣ್ಣ ಮಟ್ಟದ ₹100 ಟಿಕೆಟನ್ನು ಕೂಡ ಇಟ್ಟಿದ್ದೇವೆ ನಾಟಕಕ್ಕೆ. ಟಿಕೆಟ್ ತಗೊಂಡು ನಾಟಕ ನೋಡಿ, ಜೊತೆ ಊಟ ಕೂಡ, ಊಟಕ್ಕೆ ಚಾರ್ಜ್ ₹200 ಬಂತು. ಸುದ್ದಿಗೋಷ್ಠಿಯಲ್ಲಿ ಡಾ ಶ್ರೀಧರ್ ಎಚ್.ಜಿ. ಉಪಸ್ಥಿತರಿದ್ದರು.